ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ಮತ್ತೆ ಕೊರೋನಾ 4ನೇ ಅಲೆಯ ಭೀತಿ. ಜನರು ಏನೋ ಕಷ್ಟದಲ್ಲಿ ಸ್ವಲ್ಪ ಸುಧಾರಿಸಿಕೊಂಡು ಬರ್ತಾಯಿದ್ರು. ವ್ಯವಹಾರ ಇರ್ಬೋದು, ಜನಜೀವನ ಇರ್ಬೋದು, ವ್ಯಾಪಾರ ಇರ್ಬೋದು, ಅಥವಾ ಒಟ್ಟು ವ್ಯವಸ್ಥೆ ತಕ್ಕ ಮಟ್ಟಿಗೆ ಏನೋ ಚೇತರಿಸಿಕೊಳ್ಳಲಿಕ್ಕೆ ಆರಂಭವಾಗುತ್ತೆ ಅನ್ನೋಷ್ಟರ ಹೊತ್ತಿಗೆ ಮತ್ತೆ 4ನೇ ಅಲೆಯ ಭೀತಿ. ಈಗಾಗಲೇ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಆತಂಕಗಳನ್ನು ನಮ್ಮ ಮಾಧ್ಯಮಗಳೇ ಹುಟ್ಟುಹಾಕಿದೆ. ಮಾಧ್ಯಮಗಳು ಬಹುಮುಖ್ಯವಾಗಿ ಟಿ ವಿ ಮಾಧ್ಯಮಗಳು ಸರ್ಕಾರ ಇನ್ನೇನೋ 4ನೇ ಅಲೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡುವ ಅಷ್ಟೊತ್ತಿಗೆ ಮಾಧ್ಯಮಗಳು ಎಲ್ಲ ರಾಜ್ಯಗಳಲ್ಲೂ ನಾವು ನೋಡಿದ್ದೇವೆ. ಅಂತಿಮವಾಗಿ ಈಗ ಸರ್ಕಾರ ಕೂಡ ಏನು ಮಾಡುವುದು, ಏನು ಮಾಡಬೇಕು, ಈ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಉಂಟು. ಜನ ಆತಂಕಕ್ಕೆ ಒಳಗಾಗಲಿಕ್ಕೆ ಆರಂಭಿಸಿದ್ದಾರೆ. ನಾವು 1ನೇ ಅಲೆ ಆಯಿತು, ಏನೋ ಪಾರಾಗಿ ಬಂದೆವು. ಯಾಕಂತ ಹೇಳಿದ್ರೆ ಆವಾಗ ಭಾರಿ ಬಿಕ್ಕಟ್ಟು, ಒಂದು ಕಡೆ ತೀವ್ರವಾದ ಲಾಕ್ಡೌನ್. 2ನೇ ಅಲೆ ಬರೋ ಹೊತ್ತಿಗೆ ಜನರಿಗೆ ಒಂದು ಸ್ಪಷ್ಟ ಚಿತ್ರಣ ಬಂತು. 3ನೇ ಅಲೆ ಬರೋ ಹೊತ್ತಿಗೆಗೂ ಅಂತೂ ಪಕ್ಕಾ ಚಿತ್ರಣ ಬಂತು. ಈ ಎಲ್ಲ ಭಯ ಆತಂಕಗಳ ಬಗ್ಗೆ ಜನರಿಗೆ ಕೂಡ ಒಂದು ಸ್ಪಷ್ಟ ಅರಿವು ಬಂದಿತ್ತು. ಸೊ ಇವಾಗ ಇದೆಲ್ಲ ಆಗಿ ಹೋದ ನಂತರ ಕೂಡ ಮತ್ತೆ ಈಗ 4ನೇ ಅಲೆ ಅಂತ ಜನರನ್ನು ಭೀತಿಪಡಿಸುವಂಥ ಒಂದು ವ್ಯವಸ್ಥೆ, ಇಂಥೆಲ್ಲ ಪರಿಸ್ಥಿತಿಯಲ್ಲಿ ಜನ ಏನು ಮಾಡಬೇಕು? ನಮ್ಮ ಜೊತೆಗೆ ಹಿರಿಯ ವೈದ್ಯರು, ಜನಪರ ಕಾಳಜಿಯ ವೈದ್ಯರು ಮತ್ತು ಜ್ವರದ ಬಗ್ಗೆ ವಿಶೇಷ ತಜ್ಞರಾಗಿರುವಂಥ ಡಾಕ್ಟರ್ ಶ್ರೀನಿವಾಸ ಕಕ್ಕೆಲಾಯ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಆರಂಭದಲ್ಲಿ ಹೇಳಿದೆ, ಜನ ಹೇಗೋ ಸ್ವಲ್ಪ ಚೇತರಿಸಿಕೊಳ್ಳಿಕ್ಕೆ ಆರಂಭಿಸಿದ್ದಾರೆ. ವ್ಯಾಪಾರ ಇರ್ಬೋದು, ವಹಿವಾಟು ಇರ್ಬೋದು, ಜನಜೀವನ ಇರ್ಬೋದು, ಅಥವಾ ಒಟ್ಟು ಬದುಕನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ಅಷ್ಟೊತ್ತಿಗೆ ಮತ್ತೆ ಈಗ 4ನೇ ಅಲೆ ಅಂತ ಚುಚ್ಚಲಿಕ್ಕೆ ಆರಂಭಿಸಿದ್ದಾರೆ. ಏನು ಮಾಡಬೇಕು ಈ ಹೊತ್ತಲ್ಲಿ? ಜನರಿಗೆ ನೀವು ಏನು ಧೈರ್ಯವನ್ನು ಕೊಡಲಿಕ್ಕೆ ಬಯಸ್ತೀರಿ? ನೋಡಿ, ಏನಂದ್ರೆ ಸರ್ಕಾರಕ್ಕೆ ಏನು ಅಂತಂದ್ರೆ ತಾನು ಏನೋ ಮಾಡ್ತಾ ಇದ್ದೇನೆ ಅಂತ ತೋರಿಸ್ಲಿಕ್ಕೆ ಹೊರಟಾಗೆ ಕಾಣ್ತಾರೆ. ಹೌದು. ಸ್ಪಷ್ಟ ಕೇಳ್ತಾ ಇದೆಯಲ್ಲ? ಕೇಳಿಸ್ತಾ ಉಂಟು ಡಾಕ್ಟರ್, ಕೇಳಿಸ್ತಾ ಉಂಟು. ನೀವೀಗಾಗಲೇ ಹೇಳಿದಾಗೆ 1ನೇ ಅಲೆ, 2ನೇ ಅಲೆ, 3ನೇ ಅಲೆ ಎಲ್ಲ ಬಂದು ಹೋಗಿ ಆಯ್ತು. ನಾವು ವೈದ್ಯರುಗಳು ಪ್ರತ್ಯಕ್ಷ 2 ವರ್ಷ ಇದನ್ನ ನೋಡಿದ್ದೇವೆ. ನಮ್ಮ ಜನರು ಕೂಡ ನೋಡಿದ್ದಾರೆ. ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಕೊರೋನಾದ ಬಗ್ಗೆ ಅನುಭವ ಬಂದಾಗಿದೆ. ಸರ್ಕಾರದ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ಅದರ ಸಂಸ್ಥೆಗಳ, ವೈಜ್ಞಾನಿಕ ವೈದ್ಯಕೀಯ ಸಂಸ್ಥೆಗಳ ಸರ್ವೆಗಳ ಆಧಾರದಲ್ಲಿಯೇ 80ರಿಂದ 90% ಭಾರತೀಯರಿಗೆ, ಹಾಗೆ ಕರ್ನಾಟಕದ ಕನ್ನಡಿಗರಿಗೆ ಕೊರೋನಾ ಬಂದು ಹೋಗಿ ಆಗಿದೆ ಅಂತ ಅವರೇ ಹೇಳಿದ್ದಾರೆ, ಸರ್ಕಾರದದೇ ವರದಿ ಬಂದು ಹೋಗಿದೆ ಇಷ್ಟು ಜನಕ್ಕೆ ಅಂತ. ಅಂದ್ರೆ ಸೀರೋ ಸರ್ವೆ ಮಾಡಿ ಅವರ ದೇಹದಲ್ಲಿ ಪ್ರತಿಕ್ರಿಯೆಗಳನ್ನ ಗುರುತಿಸಿದ್ದಾರೆ, ವ್ಯಾಕ್ಸಿನ್ ಕೊಡೋ ಮೊದಲೇ. ಈ ವ್ಯಾಕ್ಸಿನ್ ತಗೊಳ್ಳದವರಲ್ಲಿ ಮಾಡಿದ ಅಧ್ಯಯನಗಳು ಇವೆಲ್ಲ. ಅಂದ್ರೆ 80-90% ಜನರಿಗೆ ಇದು ಬಂದು ಹೋಗಿ ಆದ್ಮೇಲೆ, ಪ್ರತಿಯೊಂದು ಮನೆಯಲ್ಲಿ ಕೂಡ ಇದು ಬಂದು ಹೋಗಿ ಆದ್ಮೇಲೆ ಇನ್ನು ಕೆಲವರಷ್ಟೇ ಸೋಂಕನ್ನು ಪಡೀಲಿಕ್ಕೆ ಬಾಕಿ ಇರೋದು. ಸೊ ಒಮ್ಮೆ ಸೋಂಕು ತಗಲಿ ಗುಣಮುಖರಾದವರಿಗೆ ಮತ್ತೊಮ್ಮೆ ಕೊರೋನಾ ಬಾಧಿಸುವುದಿಲ್ಲ. ಇದು ನಾನು ಹೇಳ್ತಾ ಇರುವುದಲ್ಲ, ಜಗತ್ತಿನ ಎಲ್ಲಾ ಕಡೆಗಳಲ್ಲಿ ಅತ್ಯುತ್ತಮವಾದ ಅಧ್ಯಯನಗಳಾಗಿದೆ. ತೀರಾ ಇತ್ತೀಚೆಗೆ ಡೆನ್ಮಾರ್ಕಿನಲ್ಲಿ 18 ಲಕ್ಷ ಜನರನ್ನ ಅಧ್ಯಯನ ಮಾಡಿ ನೋಡಿದ್ದಾರೆ. ಎಷ್ಟು ಜನರಿಗೆ ಪುನಃ ಬಂದಿದೆ ಅಂತ. ಏನು ಸ್ಪಷ್ಟವಾಗಿ ಅದು ಹೇಳ್ತದೆ ಅಂತಂದ್ರೆ, ಒಮ್ಮೆ ಕೊರೋನಾದಿಂದ ಗುಣಮುಖರಾದವರಿಗೆ ಪುನಃ ಕೊರೋನಾ ಬಾಧಿಸುವುದೇ ಇಲ್ಲ. ಹಾಗೆ ಒಂದು ವೇಳೆ ಅವನಿಗೇನೋ ಸ್ವಲ್ಪ ಸಿಂಪ್ಟಮ್ ಬಂತು, ಇಲ್ಲ ಯಾವುದೇ ಲಕ್ಷಣ ಇಲ್ಲದೆ ಮೂಗಿಗೆ ಕಡ್ಡಿಯಾಗಿ ಪರೀಕ್ಷೆ ಮಾಡುವಾಗ ಅದು ಪಾಸಿಟಿವ್ ಬಂದರೆ ಕೂಡ ಅವರಿಗೆ ಯಾವುದೇ ಒಂದು ಗಂಭೀರ ಸಮಸ್ಯೆ ಆಗ್ಲಿ, ಹೇಳಿಕೊಳ್ಳುವಂತ ಒಂದು ರೋಗ ಲಕ್ಷಣ ಆಗಲಿ ಕಂಡು ಬರುವುದಿಲ್ಲ ಅಂತ ಹೇಳುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ 80ರಿಂದ 90% ಜನರಿಗೆ ನಮ್ಮ ರಾಜ್ಯದಲ್ಲಿ ಕೊರೋನಾ ಬಂದು ಹೋಗಿ ಆಗಿರುವಾಗ ಅವರಿಗೆ ಪುನಃ ಕೊರೋನಾ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ. ಇನ್ನು ಉಳಿದ 8-10% ಅಥವಾ 15% ಏನಿದ್ದಾರೆ ಅವರಿಗೆ ಸ್ವಲ್ಪ ಬರ್ಬೋದು. ಅವರಲ್ಲಿ ಕೂಡ ಹೆಚ್ಚಿನವರು ಸರ್ಕಾರ ಹೇಳುವ ಹಾಗೆ 75% ಜನರಿಗೆ ಲಸಿಕೆ ಹಾಕಿ ಆಗಿದೆ ಅಂತ ಹೇಳ್ತಾರೆ. 70 ಅಲ್ಲ, ಅದಕ್ಕಿಂತ ಜಾಸ್ತಿ ಅನ್ನು ಹೇಳ್ತಾ ಇದ್ದಾರೆ. 80%. ಈಗ ಪ್ರಧಾನಮಂತ್ರಿಗಳ ಸಭೆಯಲ್ಲಿ ಹೇಳುವುದು 85% ಜನರಿಗೆ 1 ಡೋಸ್ ಆಗಿದೆ, 75% ಜನರಿಗೆ 2 ಡೋಸ್ ಆಗಿದೆ. ಹೌದು, ನಿಜ. ಹೌದು.
So ಅದನ್ನೇ ನಾವು ಪರಿಗಣಿಸಿದ್ರು ಕೂಡ ಹ್ಮ್ ಈ ಬಾಕಿ ಉಳಿದವರಲ್ಲಿ 75% ವ್ಯಾಕ್ಸಿನ್ ಹಾಕಿ ಆಗಿದೆ ಅಂತ ಆದ್ಮೇಲೆ ಹ್ಮ್ ವ್ಯಾಕ್ಸಿನ್ ತಗೊಂಡವರಿಗೆ ಕೊರೋನಾ ಬಂದ್ರು ಕೂಡ ಅಂದ್ರೆ ಏನ್ ಕಾಣ್ತಾ ಇದೆ ವ್ಯಾಕ್ಸಿನ್ ತಗೊಂಡವರಲ್ಲಿ ಹ್ಮ್ ವ್ಯಾಕ್ಸಿನ್ ತಗೊಂಡು 6 ತಿಂಗಳು ದಾಟಿದ್ರೆ ಅವರ ಲಸಿಕೆಯ ಪ್ರಭಾವ ಕಡಿಮೆ ಆಗ್ತದೆ. ನಿಜ. ಸೊ ಅಂತವರಿಗೆ ಸೋಂಕು ತಗಲುವ ಸಾಧ್ಯತೆ ಇದೆ. ಹ್ಮ್ 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 ಸೋಂಕು ತಗಲಿದ್ರು ಕೂಡ ಅವರಲ್ಲಿಯೂ ಸೋಂಕು ಗಂಭೀರ ಆಗುವಂತ ಸಾಧ್ಯತೆಗಳು ಕಡಿಮೆ ಇರ್ತದೆ. ಅಂದ್ರೆ ಒಟ್ಟಾರೆಯಾಗಿ ಏನಂತಂದ್ರೆ 80-90% ಜನರಿಗೆ ಬಂದು ಹೋಗಿ ಆಗಿದೆ. ಇನ್ನು ಉಳಿದವರಲ್ಲಿ ಹೆಚ್ಚಿನವರಿಗೆ ಲಸಿಕೆ ಕೊಟ್ಟಾಗಿದೆ. ಮಕ್ಕಳನ್ನು ಬಿಟ್ಟು ಉಳಿದವರೆಲ್ಲರಿಗೆ ಇವರು ಇಷ್ಟು ಜನರಿಗೂ ಕೂಡ ಕೊರೋನಾ ಬಂದರೂ ಕೂಡ ಏನೇನು ಸಮಸ್ಯೆ ಆಗುದೇ ಇಲ್ಲ. ಅದೇ ರೀತಿ 3ನೇ ಅಲೆಯಲ್ಲಿ ಕೂಡ ನಾವು ನೋಡಿದ್ದೇವೆ ಕೊರೋನಾ ಕೆಲವರಿಗೆ ಬಂದರೂ ಕೂಡ ಆಸ್ಪತ್ರೆಯಲ್ಲಿ ದಾಖಲಾದ ಪ್ರಮಾಣ ಅತ್ಯಂತ ಕಡಿಮೆ. ಇವರು ದಿವಸಕ್ಕೆ 2 ಲಕ್ಷ ಜನ ಅಡ್ಮಿಟ್ ಆಗ್ಬೇಕಾಗ್ತದೆ ಅಂತೆಲ್ಲ ಹೇಳಿದ್ರು. ಹೌದು, ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಅಡ್ಮಿಟ್ ಆಗ್ಬೇಕಾಗುತ್ತೆ. ಕೊರೋನಾ ಬರ್ತದೆ, 1000 ಗಟ್ಟಲೆ ಜನ ಅಡ್ಮಿಟ್ ಆಗ್ಬೇಕಾಗ್ತದೆ. ಇಲ್ಲಿ ಏನಾಗಿಲ್ಲ ಅಂತ. ಹೌದು ಹೌದು ಹೌದು. ಈಗ ಕೊನೆಯದಾಗಿ ಏನ್ ಹೇಳ್ತೇನೆಂದ್ರೆ ಇವರಿಗೆ ಇನ್ನೊಂದು ಇದು ಶುರು ಮಾಡಬಹುದು. ಮಕ್ಕಳಿಗೆ ವ್ಯಾಕ್ಸಿನ್ ಆಗಿಲ್ಲ, ಅದರಿಂದ ಮಕ್ಕಳಿಗೆ ಇದು ಬಾಧಿಸಬಹುದು, ಮಕ್ಕಳಿಂದ ದೊಡ್ಡವರಿಗೆ ಬರಬಹುದು, ಅದರಿಂದ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಿ ಅಂತ ಹೇಳೋದನ್ನೆಲ್ಲ ಶುರು ಮಾಡಬಹುದು. ಅದನ್ನು ಇವತ್ತು ಸರ್ ಒಂದು ನಿಮಿಷ, ಈ ವಿಚಾರವನ್ನು ಇವತ್ತಿನ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮಕ್ಕಳಿಗೆ ವ್ಯಾಕ್ಸಿನ್ ಕೊಡುವುದೇ ನಮ್ಮ ದೊಡ್ಡ ಆದ್ಯತೆ ಆಗಬೇಕು ಅಂತ. ಮಕ್ಕಳಿಗೆ ನೋಡಿ ಏನೋ ಸಮಸ್ಯೆ. ಈಗ ಮಕ್ಕಳಿಗೆ ಈಗ 2 ವರ್ಷ ಆಯ್ತಲ್ಲ, ಇವರು 2 ವರ್ಷ ಶಾಲೆಯನ್ನ ಮುಚ್ಚಿ ಹಾಕಿದ್ರು. ನೀವು ಚರ್ಚೆ ಮಾಡಿದ್ದೀವಿ, ಶಾಲೆ ದಯವಿಟ್ಟು ಮುಚ್ಚಿಬೇಡಿ. ಹೌದು, ನಿಜ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 2,000 ಜನ ಕೊರೋನಾದಿಂದ ಮೃತರಾಗಿದ್ದಾರೆ ಅಂತ ಅಧಿಕೃತ ಮಾಹಿತಿ ಇದೆ. ಎಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇದೆಲ್ಲ ಅಧಿಕೃತ ಮಾಹಿತಿ ಸರ್ಕಾರದ ಕಡೆಯಲ್ಲಿದೆ. ಇದರಲ್ಲಿ ಮಕ್ಕಳು ಎಷ್ಟು ಜನ ಇದ್ದಾರೆ? ಮಕ್ಕಳಿಗೆ ಕೊರೋನಾದಿಂದ ಏನೇನು ಸಮಸ್ಯೆ ಆಗೋದಿಲ್ಲ. ಯಾವುದೇ ಸಮಸ್ಯೆಯನ್ನು ಉಂಟು ಮಾಡದ ಒಂದು ಕಾಯಿಲೆಗೆ ಸರಿಯಾಗಿ ಅಧ್ಯಯನಗಳೇ ಆಗದಿರುವ ಲಸಿಕೆಯನ್ನ ಈ ತರ ಒತ್ತಾಯದಿಂದ ಹಾಕಿಸುವುದರ ಅಗತ್ಯ ಏನಿದೆ? ನಾವು ಯಾರ್ಯಾರಿಗೆ ತೋರಿಸ್ಲಿಕ್ಕೋಸ್ಕರ ವಿಶ್ವದ ಅತ್ಯಂತ ದೊಡ್ಡ ಲಸಿಕೆ ಕಾರ್ಯಕ್ರಮ ಅಂತ ತೋರಿಸೋಕ್ಕೋಸ್ಕರ ಅಥವಾ ಬೇರೆ ಯಾವುದೋ ಒಂದು ಶೋ ಮಾಡೋದಕ್ಕೋಸ್ಕರ ನಾವು ಈ ಕೆಲಸಗಳನ್ನ ಮಾಡಬಾರ್ದು. ಏನು ಮಾಡೋದಿದ್ರು ಕೂಡ ವೈಜ್ಞಾನಿಕ ಆಗಿರ್ಬೇಕು, ಅದರ ಪ್ರಯೋಜನ ಜನರಿಗೆ ಸಿಗಬೇಕು, ಅದರ ಅಗತ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ವೈಜ್ಞಾನಿಕ ಅಗತ್ಯ ಇರಬೇಕು. ಇದನ್ನೆಲ್ಲ ತೂಕ ಮಾಡಿ ನೋಡಿ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಾಗ್ತದೆ. ಈಗ ಇಷ್ಟರಲ್ಲೇ ಈಗ ನಿನ್ನೆ ಮೊನ್ನೆಯಿಂದಲೇ ಮತ್ತು ಇವತ್ತಿನಿಂದಲೂ ಇನ್ನೋ ಮಾಸ್ಕ್ ಕಡ್ಡಾಯ, ಆ ಮೂಲಕ ತಡೆಯುವಂಥದ್ದು ಅಂತ. ಅಲ್ಲ ಇಲ್ಲ, ಮಾಸ್ಕಿನಿಂದ ತಡೆಯಬಹುದಾಗಿದ್ರೆ, ಇಲ್ಲ ಲಾಕ್ ಡೌನ್ ಇಂದ ತಡೆಯಬಹುದಾಗಿದ್ರೆ, ಅಥವಾ ಲಸಿಕೆಯಿಂದ ತಡೆಯುವಂತದ್ದಾಗಿದ್ರೆ ಈ 80-90% ಜನರಿಗೆ ಕೊರೋನಾ ಹೇಗೆ ಬಂತು? ಈಗ ಹೇಗೆ ಬಂತು? ಹೌದು, ಯಾರಿಗೂ ಬರಬಾರ್ದಾಗಿತ್ತು. ಯಾಕೆ ಹೇಗೆ ಬಂತು ಹಾಗಾದ್ರೆ ಭಾರತದಲ್ಲಿ? ಮಾಸ್ಕಿನಿಂದ ಕೊರೋನಾ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮಾಸ್ಕಿನಿಂದ ಓಮೈಕ್ರಾನ್ ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದನ್ನ ಈಗಾಗಲೇ ವೈಜ್ಞಾನಿಕವಾಗಿ ಸೂತ್ರಪಡಿಸಿದ್ದಾರೆ. ಆದ್ರಿಂದ ಅಮೆರಿಕದಲ್ಲಿ CDC ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ಮಾಸ್ಕ್ ಹಾಕುದಾದ್ರೆ N95 ಹಾಕಿ, ಉಳಿದದ್ದು ಹಾಕಿ ಉಪಯೋಗ ಇಲ್ಲ. ಸೊ ಇದು ಮುಖ ಮುಚ್ಚಿಕೊಳ್ಳಿಕ್ಕೆ ಬಟ್ಟೆ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ ಅಂತ ಹೇಳೋದು ಅದರ ವೈಜ್ಞಾನಿಕ ಆಧಾರ ಏನಿದೆ? ಹೌದು, ಇದು ಓಮೈಕ್ರಾನ್ ಭಾರಿ ದೊಡ್ಡ ಅಪಾಯವನ್ನು ತಂದೊಡ್ಡುತ್ತೆ ಅಂತ ಭಾರಿ ದೊಡ್ಡ ಮಟ್ಟದಲ್ಲಿ ಭೀತಿಯನ್ನು ಸೃಷ್ಟಿ ಮಾಡಲಾಯಿತು. ಬಟ್ ನೀವು ಹೇಳಿದಾಗೆ ಅದು ನಮ್ಮ ಮಾಮೂಲಿ ಭಾಷೆಯಲ್ಲಿ ಹೇಳಿದಾಗೆ ಅದೊಂದು ಟುಸ್ ಆಗಿ ಹೋಯ್ತು. ಅಲ್ಲ, ನಾನು ಹೇಳಿರೋದಲ್ಲ ಸರ್, ಮತ್ತೆ ನಾವು ಅವತ್ತು ಮಾತಾಡುವಾಗ ದಕ್ಷಿಣ ಆಫ್ರಿಕಾದಲ್ಲಿ ಅದು ಗುರುತಿಸಿದ ಅಲ್ಲಿನ ಡಾಕ್ಟರ್ ಕೋಟ್ಸಿ, ಅಲ್ಲಿನ ಮುಖ್ಯ ವೈದ್ಯಾಧಿಕಾರಿ, ಅವರು ಬಹಳ ಸ್ಪಷ್ಟವಾಗಿ ಬಹಳ ಚಂದದಲ್ಲಿ ಇಡೀ ಜಗತ್ತಿಗೆ ಧೈರ್ಯ ಹೇಳಿದ್ರು. ನಾವು ದಿನಕ್ಕೆ 1,000 ಕೇಸ್ ನೋಡ್ತಾ ಇದ್ದೀವಿ, ಇಲ್ಲಿ ಯಾರಿಗೆ ಏನು ಆಗಿಲ್ಲ, ಯಾರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇಲ್ಲ, ಯಾರು ಎದುರ್ಕೊಳ್ಬೇಕಾಗಿಲ್ಲ. ಎಲ್ಲಿವರೆಗೆ ಹೇಳಿದ್ದು ಕೊನೆಗೆ ದಕ್ಷಿಣ ಆಫ್ರಿಕಾ 1 ತಿಂಗಳ ನಂತರ ಅಂತಂದ್ರೆ ಎಲ್ಲಾ ನಿಯಂತ್ರಣ ಕಾರ್ಯಕ್ರಮಗಳನ್ನು ಅವರು ಹಿಂಪಡೆದರು, ನಿಲ್ಲಿಸಬೇಕು. ಆದರೂ ಕೂಡ ನಮ್ಮವರು ಎದುರಿಸುವುದನ್ನು ಮುಂದುವರಿಸಿದ್ರು. ಜನ ಅರ್ಥ ಮಾಡಿಕೊಂಡ್ರು ಇದು ಬರೀ ಎದುರಿಸುವುದು ಮಾತ್ರ. ಈಗ 4ನೇ ಅಲೆಗೆ ಬರುವ ಸಂದರ್ಭದಲ್ಲಿ ಜನರು ಕೂಡ ವಿಪರೀತವಾದಂಥ ಒಂದು ಗೊಂದಲದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ನಾವು 3ನೇ ಅಲೆ ಇವರು ಇಷ್ಟೆಲ್ಲ ಗದ್ದಲ ಎಬ್ಬಿಸಿದ್ರು ಕೂಡ ಅದು ಏನು ಬರೀ ಅದು ಟುಸ್ಸಾಗಿ ಹೋಯ್ತು. ಈಗ ಮತ್ತೆ 4ನೇ ಅಲೆ ಅಂತ ಹೇಳುವ ಸಂದರ್ಭದಲ್ಲಿ
ಇಲ್ಲ, ನಾನು ನೋಡಿ, ಜನರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಮಾಧ್ಯಮಗಳಿಗಾಗ್ಲಿ ನನ್ನ ವಿನಂತಿ ಇಷ್ಟೇ ಇಲ್ಲ. ಒಂದನೇದಾಗಿ ಹೆಚ್ಚಿನವರಿಗೆ ಕೊರೋನಾ ಈಗಾಗಲೇ ಬಂದು ಹೋಗಿ ಆಗಿದೆ. ಯಾರಿಗೆ ಕೊರೋನಾ ಈಗಾಗಲೇ ಬಂದು ವಾಸಿ ಆಗಿದ್ದೀರಿ, ನೀವು ಇದರ ಬಗ್ಗೆ ಯಾರು ಏನೇ ಹೆದರಿಸ್ಲಿ, ಏನನ್ನೇ ಹೇಳಿ, ನಾನು ಎಲ್ಲಾ ಮಾಹಿತಿಯನ್ನು ಓದಿಕೊಂಡು ಅದರ ಆಧಾರದಲ್ಲಿ ಮಾತಾಡ್ತಾ ಇದ್ದೇನೆ. ಮತ್ತೆ ಸ್ವತಃ ನನ್ನ ವೈಯಕ್ತಿಕ ಅನುಭವದಿಂದ 2 ವರ್ಷ ಕೊರೋನಾ ರೋಗಿಗಳ ಜೊತೆ ದಿನನಿತ್ಯ ಕೆಲಸ ಮಾಡಿದವನಾಗಿ ನಾನು ಹೇಳ್ತಾ ಇದ್ದೇನೆ. ಸುಮ್ಮನೆ ಏನು ಬಂದ ಧೈರ್ಯವನ್ನು ನೀಡೋದಕ್ಕೆ ಅಥವಾ ನಿಮ್ಮನ್ನು ತಪ್ಪು ದಾರಿಗೆ ಹೇಳಲಿಕ್ಕೆ ನಾನು ಹೇಳ್ತಾ ಇರೋದಲ್ಲ. ಒಮ್ಮೆ ಕೊರೋನಾ ಬಂದವರು, ಅದರಿಂದ ಹುಷಾರಾದವರಿಗೆ ಮತ್ತೆ ಕೊರೋನಾದಿಂದ ಯಾವ ಅಪಾಯವೂ ಇಲ್ಲ. ನೀವು ಇದು ಯಾವುದೇ ಮಾತುಗಳಿಗೆ, ಯಾವುದೇ ಇವರ ಹೇಳಿಕೆಗಳಿಗೆ ನೀವು ಹೆದರಬೇಕಾದದ್ದು ಇಲ್ಲ. ಒಂದು. ಎರಡನೇದಾಗಿ, ಯಾರು ನೀವು ಈಗಾಗಲೇ 2 ಡೋಸ್ ಲಸಿಕೆಗಳನ್ನು ತಗೊಂಡಿದ್ದೀರಿ, ನಿಮಗೆ ಸೋಂಕು ಬರುವ ಸಾಧ್ಯತೆ ಇದೆ. ಸೋಂಕಿತರಾಗಿ ಗುಣಮುಖರಾದವರಿಗೆ ಸೋಂಕು ಕೂಡ ಬರುವುದಿಲ್ಲ. ಲಸಿಕೆ ಅಷ್ಟೇ ತಗೊಂಡು ಈ ಹಿಂದೆ ಸೋಂಕಿತರಾಗದವರಿಗೆ ಸೋಂಕು ತಗಲಬಹುದು. ತಗಲಿದ್ರು ಕೂಡ ಅದು ಗಂಭೀರ ಆಗುವ ಸಾಧ್ಯತೆ ತೀರಾ ಕಡಿಮೆ. ಆದರೂ ಕೂಡ ಈ ವರ್ಗದಲ್ಲಿ ಯಾರು ಇದುವರೆಗೆ ಸೋಂಕಿತರಾಗದೆ ಲಸಿಕೆ ಪಡ್ಕೊಂಡವರು ಇದ್ದಾರೆ ಅಥವಾ ಲಸಿಕೆ ಪಡ್ಕೊಳ್ಳದವರು ಕೂಡ ಇದ್ದಾರೆ, ಅಂತವರಲ್ಲಿ ಯಾರು ವಯಸ್ಕರಿದ್ದಾರೆ ಅಥವಾ ಸಕ್ಕರೆ ಕಾಯಿಲೆ ಇರೋರು ಇದ್ದಾರೆ, ಸ್ವಲ್ಪ ತೂಕ ಜಾಸ್ತಿ ಇದ್ದವರಿದ್ದಾರೆ, ಇತರ ಅಂಗಗಳ ಕಾಯಿಲೆ ಇದ್ದವರಿದ್ದಾರೆ, ಅಂತವರಿಗೆ ಕೊರೋನಾ ಸೋಂಕು ತಗಲಿದರೆ ಅದು ಗಂಭೀರ ಆಗುವ ಸಾಧ್ಯತೆ ಇದ್ದೇ ಇದೆ. ಸೊ ಅಂತವರು ನಾವು ಇದುವರೆಗೆ ಹಲವು ಸಲ ಚರ್ಚೆ ಮಾಡಿದ ಹಾಗೆ 2 ವಾರಗಳ ಕಾಲ ಅವರ ದೇಹದ ಸ್ಥಿತಿಯನ್ನು ಅವರು ಗಮನಿಸ್ತಾ ಇರಬೇಕು. 7ನೇ ದಿನ, 8ನೇ ದಿನ, 9ನೇ ದಿನ ಕೆಮ್ಮು ಜಾಸ್ತಿ ಆಗೋದು, ಉಸಿರಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸೋದು, ಬಳಲಿಕೆ ಜಾಸ್ತಿ ಆಗೋದು ಅಂತದ್ದೇನೋದಿದ್ರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ಅದಕ್ಕೆ ಬೇಕಾದಂತ ಪರೀಕ್ಷೆ, ಚಿಕಿತ್ಸೆಯನ್ನ, ಅಂದ್ರೆ ಆಮ್ಲಜನಕ ಇತ್ಯಾದಿಗಳನ್ನು ಪಡ್ಕೋಬೇಕು. ಇದು ಇಷ್ಟೇ ಮಾಡ್ಬೇಕಾಗಿರೋದು. ಇನ್ನು ಉಳಿದವರು ಯಾವುದೇ ಸಮಸ್ಯೆಗಳು ಇಲ್ಲದವರು, ಮಕ್ಕಳು, ಯುವಕರು, ವಿದ್ಯಾರ್ಥಿಗಳು ಯಾವುದೇ ಭಯ ಪಡಬೇಕಾದ ಅಗತ್ಯ ಇಲ್ಲ. ನಿಮ್ಮ ನಿತ್ಯ ಜೀವನವನ್ನು ನೀವು ಮುಂದುವರಿಸಬಹುದು. ಸರ್ಕಾರ ಏನು ಮಾಡಬೇಕು ಅಂತಂದ್ರೆ, ಇದು ಒಂದು ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಇಲ್ಲಿನ ಸ್ಥಳೀಯಾಡಳಿತದಲ್ಲಿ ನನ್ನ ಮನವಿ. ಜನರು ನೀವೇ ಕೂಡ ಈಗ ಹೇಳಿದಾಗ, ಈಗ ಸ್ವಲ್ಪ ಪಾಪ ಏನೋ ತಮ್ಮ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಮದುವೆಗಳನ್ನ ಎಲ್ಲ ಏರ್ಪಡಿಸ್ತಾ 2 ವರ್ಷದಿಂದ ಮುಂದೆ ಹಾಕಿದಂತ ಮದುವೆಗಳು, ಸಮಾರಂಭಗಳು, ಭೂತದ ಕೋಲಗಳು, ಯಕ್ಷಗಾನಗಳು, ನಾಟಕಗಳು, ಸಂಗೀತ ಕಾರ್ಯಕ್ರಮಗಳು ಇವೆಲ್ಲವನ್ನ ಈಗ ಮತ್ತೆ ಏರ್ಪಾಡು ಮಾಡ್ಲಿಕ್ಕೆ ಅಥವಾ ಮಾಡೋಣ ಇನ್ನೊಂದು ತಿಂಗಳಲ್ಲಿ ಆಲೋಚನೆ ಮಾಡ್ತಾ ಇರುವಾಗ ಇವರು ಮತ್ತೆ ಈ ತರ ಕತ್ತಿಯನ್ನು ತೂಗಿಸ್ತಾ ಇರೋದು ಇದು ಸರಿಯಿಲ್ಲ. ಇದನ್ನ ಮಾಡುವ ಅಗತ್ಯ ಇಲ್ಲ. ಈ ತರದ ಹೆದರಿಕೆ ಹುಟ್ಟಿಸುವಂತ, ಅನಿಶ್ಚಿತತೆಯನ್ನ ಮತ್ತೆ ಹುಟ್ಟಿಸುವಂತದ್ದು ಇದು ಖಂಡಿತಕ್ಕೂ ಜನರಿಗೆ ಮಾಡ್ತಾ ಇರುವ ಅನ್ಯಾಯ ಅಂತ ನಾನು ಹೇಳ್ಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ಸರ್ಕಾರ ಜನರಿಗೆ ಧೈರ್ಯ ಹೇಳುವ ಕೆಲಸವನ್ನ ಮಾಡಿ. ನಾನು ಈಗಾಗಲೇ ಹೇಳಿದಂತ ಎಚ್ಚರಿಕೆಗಳು ಯಾರಷ್ಟೇ ಎಚ್ಚರಿಕೆ ವಹಿಸಬೇಕು ಅವರಿಗೆ ಸ್ಪಷ್ಟ ಮಾಹಿತಿಯನ್ನು ಕೊಡುವುದನ್ನು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಈ ಅನಗತ್ಯವಾದಂತಹ ಭಯವನ್ನು ಹುಟ್ಟಿಸುವ ಕೆಲಸವನ್ನ, ಜನರ ಜೀವನವನ್ನ ಮತ್ತೆ ಅಸ್ತವ್ಯಸ್ತ, ಅನಿಶ್ಚಿತಗೊಳಿಸುವಂತ ಕೆಲಸವನ್ನ ಸರ್ಕಾರ ಆಗಲಿ ಸ್ಥಳೀಯಾಡಳಿತಗಳಾಗಲಿ ಮಾಡಬಾರದು ಅಂತ ನನ್ನ ವಿಧಾನ. ಎಸ್, ಈಗ ಕೊನೆಯದಾಗಿ ಅದೇನೋ ಈಗ 2 ಅಡಿ ಅಂತರದಲ್ಲಿ ನೀವು ನಿಂತ್ಕೊಂಡು ಮಾತಾಡಿ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತೆಲ್ಲ ಹೇಳ್ಕೊಂಡು ಹೊಸತಾಗಿ ಆರಂಭಿಸಿದ್ದಾರೆ. ಅಲ್ಲಲ್ಲ, ಅದಕ್ಕೆ ಈ ಆದೇಶವನ್ನ ರಾಜ್ಯದ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯ ಮೇರೆಗೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅಲ್ಲ, ಈ 2 ವರ್ಷ 6 ಅಡಿ ದೂರ ಇರಬೇಕು ಅಂತ ಹೇಳ್ತಾ ಇದ್ದಂತ ಸರ್ಕಾರ ತಾಂತ್ರಿಕ ಸಲಹಾ ಸಮಿತಿ ಅದನ್ನ 2 ಅಡಿಯಿಂದ ಇಳಿಸಿದ್ದು ಹೇಗೆ? ಅಂದ್ರೆ 3 ಅಡಿಯಲ್ಲಿ ಕೊರೋನಾ, ಮೊದಲು 6 ಅಡಿ ಹರಡ್ತಾ ಇದ್ದಂತ ಕೊರೋನಾ ಈಗ 2 ಅಡಿಗಿಂತ ಹೆಚ್ಚು ದೂರ ಹೋಗುದಿಲ್ಲ. ಕೊರೋನಾ ವೈರಸ್ ವೀಕ್ ಆಯ್ತಾ, ಇಲ್ಲ ಕೆಮ್ಮು ವೀಕ್ ಆಯ್ತು, ಕೆಮ್ಮು ದುರ್ಬಲ ಆಯ್ತಾ, ಸೀನುವುದು ದುರ್ಬಲ ಆಯ್ತಾ, ಯಾಕೆ ಅದು 2 ಅಡಿಗಿಂತ ಜಾಸ್ತಿ ಹೋಗಲ್ಲ ಈಗ? ಅದು ಟೈಪ್ ಮಾಡುವಾಗ ತಪ್ಪಾಗಿರ್ಬೋದು, ಇದ್ರೆ ಅದನ್ನು ಹೇಳ್ಬೇಕು ಸರ್ಕಾರ. ಸರ್ಕಾರ ಒಂದು ಆದೇಶವನ್ನು ಹೊರಡಿಸುವಾಗ ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದ ಅದು ಮುಖ್ಯವಾದಂತದ್ದು. ಸುಮ್ಮನೆ ಏನಾದ್ರೂ ಟೈಪ್ ಮಾಡಿ ಅದನ್ನ ಪ್ರಕಟ ಮಾಡೋದಲ್ಲ. ಸೊ ಅದು ತಪ್ಪಾಗಿದ್ರೆ ಸರ್ಕಾರ ಹೇಳಿಲ್ಲ, ಅದು 2 ಅಡಿ ಅಲ್ಲ 2 ಮೀಟರ್ ಅಂತ ಓದ್ಕೊಳ್ಳಿ ಅಂತ ಸರಿ ಮಾಡಿ ಹೇಳಿ ಸರ್ಕಾರ. ಅದು ಒಂದನೇ. ಎರಡನೇದಾಗಿ ಅದರಲ್ಲಿ ಉಗುಳುವ ಬಗ್ಗೆ ಹೊಸದಾಗಿ ಒಂದು ಸೇರಿಸಿದ. ಇದು ಜಗತ್ತಿನ ಬೇರೆ ಎಲ್ಲಿಯೂ ಕೂಡ ಉಗುಳಿನ ಮೂಲಕ ಆಗದ ಸಮಸ್ಯೆ ಕರ್ನಾಟಕದಲ್ಲಿ ಹೇಗಾಗ್ತದೆ? ಭಾರತದ ಬೇರೆ ಯಾವ ರಾಜ್ಯದಲ್ಲಿ ಉಗುಳಿನ ಮೂಲಕ ಆಗದ ಸಮಸ್ಯೆ ಕರ್ನಾಟಕದಲ್ಲಿ ಹೇಗಾಗ್ತದೆ? ಕರ್ನಾಟಕದ ಓಮೈಕ್ರಾನ್ ಇಲ್ಲಿನ ಕೊರೋನಾ ಬೇರೆಯಾ? ಅಂದ್ರೆ ನಾವು ಯಾವುದೇ ಕಾನೂನಿನ ಆಧಾರ ಇಲ್ಲದೆ, ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲದೆ
ಸ್ಟೂಡೆಂಟ್ಸ್ ಮೇಲೆ ಮನಸ್ಸಿಗೆ ಬಂದಂತ ಆದೇಶಗಳನ್ನ ಈ ತರ ಹೊರಡಿಸುವುದಿದೆಯಲ್ಲ, ಹೌದು. ಇದು ಬಹಳ ಬೇಸರದ ಸಂಗತಿ. ಎಸ್ 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 ಏನೇ ಡಾಕ್ಟ್ರೆ, ಈಗ ನೀವು ಹೇಳೋ ಪ್ರಕಾರ ಜನ ಧೈರ್ಯದಿಂದ ಇರಬೇಕು ಅಷ್ಟೇ. ಖಂಡಿತ. ಆಯ್ತು ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೇ 4ನೇ ಅಲೆಯ ಬಗ್ಗೆ ಅನಗತ್ಯವಾಗಿ ಭೀತಿಗೆ ಒಳಗಾಗಬೇಡಿ. ಎಸ್, ಒಂದು ಕಡೆ ಸರ್ಕಾರದ ಪಾಲಿಸಿ ಮ್ಯಾಟರ್ಗಳು ಜನರಿಗೆ ಮಾಹಿತಿ ಕೊಡಬೇಕು, ಅಥವಾ ನಾವೇನಾದರೂ ಮಾಡಿದ್ದೇವೆ ಅನ್ನೋದನ್ನು ತೋರಿಸಬೇಕು. ಅತ್ಯಂತ ಸ್ವಾಭಾವಿಕ. ಸೊ ಹಾಗಂತ ನಮ್ಮ ಮಾಧ್ಯಮಗಳಿದ್ದಾವಲ್ಲ, ಟಿ ವಿ ಮಾಧ್ಯಮಗಳು ಕೊರೋನಾ ರಣಭಯಂಕರ ಮೃತ್ಯು ಮೃದಂಗ ಅಂತ ಹೇಳ್ತಾ ಇದ್ದ ಮಾಧ್ಯಮಗಳೇ ಇವತ್ತು ಭಾರಿ ದೊಡ್ಡ ಅಪಾಯಕಾರಿಯಾದಂಥ ಏನು ಭಯ ಮತ್ತು ಭೀತಿಯನ್ನು ನಮ್ಮ ನಡುವೆ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಸೊ ಜನಸಾಮಾನ್ಯರ ಬದುಕು ಮೂರಾಬಟ್ಟೆ ಆಗಿದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವು ಅನಗತ್ಯ ನಾವು ಭೀತಿಯನ್ನು ಸೃಷ್ಟಿ ಮಾಡುವುದು ಬೇಡ. ವೈದ್ಯರು ಹೇಳಿದಾಗೆ ವೈಜ್ಞಾನಿಕ ತಳಹದಿಯ ಮಾಹಿತಿಯನ್ನು ಹಂಚಿಕೊಳ್ಳೋಣ, ವೈದ್ಯಕೀಯ ತಳಹದಿಯ ಮಾಹಿತಿಯನ್ನು ನಾವು ಹಂಚಿಕೊಳ್ಳೋಣ. ಎಸ್, ನಾನು ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.